trigger. Ain't nobody gonna. Halo, Gio recharge ಮಾಡ್ತು ಕಾಸು ಬೊಕ್ಕ ಕೊರ್ಪೆ ದಿಲ್ಲ ಫೋನ್ ದಿಲ್ಲ ಗುರು ಟೆನ್ಷನ್ ಬೇಡ, ಡೀಲ್ ನನಗೆ ಕೊಡಿ, ಕೆಲಸ ಮುಗಿಸಿಬಿಡ್ತೇನೆ ಪಟಾಪಟ್. ನಮ್ ಟೀಮಲ್ಲಿ ಸ್ಕೆಚ್ ಹಾಕಿದ್ರೆ ಮಿಸ್ ಆಗೋ ಚಾನ್ಸೇ ಇಲ್ಲ, ಕೇವಲ ಡಿಸ್ಮಿಸ್ ಮಾತ್ರ. ಗುರು ನಾನು ಹೇಳ್ತೇನಲ್ಲ, ನಮ್ಮ ಕೆಲಸ ಏನಿದ್ರು ಮೀಟ್ ಅಂಡ್ ಬೀಟ್, ಶಾರ್ಟ್ ಅಂಡ್ ಸ್ವೀಟ್, ಮತ್ತೆ ನೈಟಲ್ಲಿ ಸ್ವಲ್ಪ ಬಿಯರ್ ಅಂಡ್ ಮೀಟ್. ಈಗ 50,000 ಅಡ್ವಾನ್ಸ್ ಕೊಡ್ತೇನೆ, ಮಿಕ್ಕಿದ್ದು ಕೆಲಸ ಆದ್ಮೇಲೆ ಸೀದಾ ನೆಫ್ಟ್. ಬರಬರ್. ಅವನಿಗೆ ಕೈಯಲ್ಲಿ ಹಾಕ್ಲಾ, ಕಾಲಲ್ಲಿ ತುಳಿಲ್ಲ, ಅವನ ಅಪ್ಪನಿಗೆ ಕಾಲ್ ಹಾಕ್ಲಾ, ಇಲ್ಲ ನಿಮ್ಮಲ್ಲಿರುವ ಗನ್ನಿಂದ ಅವನನ್ನು ಎನ್ಕೌಂಟರ್ ಮಾಡಲ್ಲ. ನಾವು ಕೊಡುವ ಗನ್ನಲ್ಲಿ ಒಂದೇ ಬುಲೆಟ್ ಇರುತ್ತೆ, ಬುಲೆಟ್ ನೊಳಗೆ ಕಾಪರ್ ಇರುತ್ತೆ, ಕಾಪರ್ ನೊಟ್ಟಿಗೆ ಸ್ಟೀಲ್ ಇರುತ್ತೆ. ಆದರೆ ನಮ್ ಟಾರ್ಗೆಟ್ಗೆ ಎನ್ಕೌಂಟರ್ ಮಾಡಲು ಒಂದೇ ಒಂದು ಚಾನ್ಸ್ ಸಿಗುತ್ತೆ. ನಾನ್ ಬಿಡುವ ಬುಲೆಟ್ ಯಾವಾಗ್ಲೂ ಡೆಡ್ ಶಾಟ್ ಆಗಿರುತ್ತೆ. ಡೆಡ್ ಶಾಟ್ ಆಗಿಲ್ಲ ಅಂದ್ರೆ ಅದು ಹೆಡ್ ಶಾಟ್ ಆಗಿರುತ್ತೆ. ಹೆಡ್ ಶಾಟ್ ಆಗಿಲ್ಲ ಅಂದ್ರೆ ಸೀದಾ ಆಟಿಗೆ ಬಂದು ಬೀಳುತ್ತೆ. ಆಯ್ತು, ನಮ್ ಟೀಮಲ್ಲಿ ನಮ್ ಕೆಲಸದಲ್ಲಿ ಪ್ರೂಫ್ ಇಲ್ಲ, ಸ್ನೂಫ್ಗೆ ಜಾಗ ಇಲ್ಲ, ಮತ್ತೆ ಡಿಸ್ಕಷನ್ಗೆ ವಾಟ್ಸ್ಆಪ್ ಗ್ರೂಪೇ ಇಲ್ಲ. ಮೊನ್ನೆ ಇಂಡಿಪೆಂಡೆನ್ಸ್ ಡೇ ಆಯ್ತು, ಮಕ್ಕಳಿಗೆ ರಜೆ ಆಯ್ತು, ಊರಿನವರಿಗೆ ಕಾರ್ಯಕ್ರಮಗಳಾಯ್ತು, ಆದ್ರೆ ನಾನಿದ್ದಲ್ಲಿ ಹಬ್ಬ ಆಯ್ತು. ಹೌದಾ? ಇಂಗ್ಲಿಷ್ ಅಲ್ಲಿ ಆಯ್ ಅಂತಾರೆ, ಕನ್ನಡದಲ್ಲಿ ನಮಸ್ಕಾರ ಅಂತಾರೆ, ಕೊಂಕಣಿಯಲ್ಲಿ ಕೊಸು ಅಸಹ್ಯ ಅಂತಾರೆ, ತುಳುವಲ್ಲಿ ಎಂಚ ಉಳ್ಳರ್ ಏ ಅಂತಾರೆ. ಆದ್ರೆ ನಾನು ಓದ ಕಡೆಯಲ್ಲ ದಾದ ಅಂತಾರೆ. ನಮ್ಮೂರಿಗೆ ನಾನೇ ದಾದ, ನಾನೇ ರಾಜ. ಓದಲ್ಲೆಲ್ಲ ಅಲೋ ಆಯ್ ರಾಜ, ಆದರೆ ನಾನು ಕಾಲಿಟ್ಟಲ್ಲೆಲ್ಲ ಬ್ಯಾಂಡ್ ಬಾಜ. ಹತ್ತು ಸೆಕೆಂಡಲ್ಲಿ 11 ನಂಬರಿಂದ ವಾಟ್ಸ್ಆಪ್ ಬರುತ್ತೆ. 24 ಗಂಟೆಯೊಳಗೆ ಅವನ ಕತೆ ಮುಗಿಸ್ಬೇಕು. डील लेने के बाद सोचने का नहीं, देर करने का नहीं, सिर्फ भेजा उड़ाने का. ಡನ್ ಅಂತಲ್ಲ, 10 ಸೆಕೆಂಡ್ ನಾವು ಕೊಡುವ ಎಲ್ಲ ಡೀಟೇಲ್ಸ್ ಪಕ್ಕಾ ಆಗಿರುತ್ತೆ. ಪಕ್ಕಾ ಆಗದಿದ್ರೆ ಕ್ಲೋಸ್ ಆಗಿರುತ್ತೆ, ಕ್ಲೋಸ್ ಆಗದಿದ್ರೆ ಅಪ್ರಾಕ್ಸಿಮೇಟ್ ಆಗಿರುತ್ತೆ, ಅಪ್ರಾಕ್ಸಿಮೇಟೇ ಆಗಿರದಿದ್ರೆ ಅಕ್ಯುರೇಟ್ ಆಗಿರುತ್ತೆ. ನಾವು ಹೊಡೆಯೋ ಬುಲೆಟ್ ಕೂಡ ಅಕ್ಯುರೇಟ್ ಆಗಿರುತ್ತೆ. Oh no. ನಾನ್ ಬಿಡುವ ಬುಲೆಟ್ ಯಾವಾಗ್ಲೂ ಬುಲೆಟ್ ನೊಟ್ಟಿಗೆ ಕಾಪರ್ ಇರುತ್ತೆ, ಕಾಪರ್ ನೊಳಗೆ ಸಿಲ್ವರ್ ಇರುತ್ತೆ, ಸಿಲ್ವರ್ ನೀರು ಸ್ಟೀಲ್. ನಮ್ ಕೆಲಸ ಏನಿದ್ರು ಮೀಟ್ ಅಂಡ್ ಬೀಟ್,
ಸ್ವಲ್ಪ ಶಾರ್ಟ್ ಅಂಡ್ ನನ್ನಲ್ಲಿ ಒಂದೇ ಬುಲೆಟ್ ಇರುತ್ತೆ. ಬುಲೆಟ್ ನೊಟ್ಟಿಗೆ ಕಾಪರ್ ಉಳಿದ ನಾವು ಕೊಡುವ ಬುಲೆಟ್ ಅಲ್ಲಿ ಒಂದೇ ಬುಲೆಟ್. ನಾವು ಬಿಡುವ ಒಂದೇ ಒಂದು ಬುಲೆಟ್. ನಾವು ಕೊಡುವ ನಾನು ಬಿಡುವ ಬುಲೆಟ್